ತಾಯಿ ಮತ್ತು ಮಗಳು ಪಿಯುಸಿ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾದಂತಹ ಒಂದು ಅಪರೂಪದ ಸಂಗತಿ ಬಂಟ್ವಾಳದ ನರಿಕೊಂಬು ಗ್ರಾಮದ ಮಾನಿ ಮಜಲು ಎಂಬಲ್ಲಿ ನಡೆದಿದೆ. ಸಿಡಿಪಿಒ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆ 42ರ ಹರೆಯದ ರವಿಕಲಾ ಮತ್ತು ಅವರ ಮಗಳು ತ್ರಿಷಾ ಅವರು ಈ ಬಾರಿ ಪಿಯುಸಿ ಪರೀಕ್ಷೆ ಜೊತೆಯಾಗಿ ಬರೆದು ತಾಲೂಕಿನಲ್ಲೇ ಗಮನವನ್ನು ಸೆಳೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಇದೀಗ 27 ವರ್ಷಗಳ ಬಳಿಕ ಕೌಟುಂಬಿಕ ಜೀವನದಲ್ಲಿ ಬ್ಯುಸಿಯಾಗಿದ್ದಂತಹ ಸಮಯದಲ್ಲಿ ಮಗಳ ಜೊತೆ ಪರೀಕ್ಷೆ ಬರೆಯುವ ಸಾಹಸಕ್ಕೆ ಕೈ ಹಾಕಿ ರವಿಕಲಾ ಅವರು ಸಫಲತೆಯನ್ನು ಕಂಡಿದ್ದಾರೆ. ರವಿಕಲಾ ಅವರು ಕಲಾ ವಿಭಾಗವನ್ನು ಆರಿಸಿಕೊಂಡು ಬಂಟ್ವಾಳದ ಮೊಡಂಕಾಪು ಕಾರ್ಮೆಲ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಪರೀಕ್ಷೆಯನ್ನು ಬರೆದು 50% ಅಂಕಗಳನ್ನು ಪಡೆದು ತೇರ್ಗಡೆಯಾದರೆ ಮಗಳು ತ್ರಿಷಾ ಅವರು ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ತ್ರಿಷಾ ಈ ಬಾರಿ 97.67% ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಮಾನಿಮಜಲು ನಿವಾಸಿ ಮಂಜುನಾಥ್ ಅವರ ಪತ್ನಿ ರವಿಕಲಾ ಅವರು ಬಡ ಕುಟುಂಬದ ಮಹಿಳೆಯಾಗಿದ್ದಾರೆ. ಬಂಟ್ವಾಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ತಾರಿಪಡ್ಪು ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ತ್ರಿಷಾ ಮತ್ತು ತನ್ವಿ ಎಂಬಿಬ್ಬರು ಹೆಣ್ಣು ಮಕ್ಕಳ ಜೊತೆ ಚಿಕ್ಕ ಸಂಸಾರದಲ್ಲಿ ಜೀವನಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಅವರ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಅದೇ ಅವರಿಗೆ ಆಧಾರ ಆಗಿರ್ತಕ್ಕಂಥದ್ದು. ಆದರೆ ಇದ್ದಕ್ಕಿದ್ದಂತೆ ಬಂದಂತಹ ಸರ್ಕಾರದ ಆದೇಶ ಏನಿದೆ, ಈ ಒಂದು ಪರೀಕ್ಷೆಯನ್ನು ಬರೆಯುವುದಕ್ಕೆ ಅಂದರೆ ರವಿಕಲಾ ಅವರಿಗೆ PUCಯನ್ನು ಪಾಸ್ ಮಾಡಲಿಕ್ಕೆ ಅವಕಾಶ ನೀಡಿದೆ. ಇದು ಅತ್ಯಂತ ಸಂತಸದಿಂದ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಮುಂದೆ ಅಂಗನವಾಡಿ ಕೇಂದ್ರಗಳಲ್ಲಿ LKG ಮತ್ತು UKG ಶಿಕ್ಷಣ ಪ್ರಾರಂಭವಾಗುವುದರಿಂದ ಕಾರ್ಯಕರ್ತರು PUCವರೆಗೆ ವಿದ್ಯಾಭ್ಯಾಸ ಮಾಡಿರಬೇಕು ಎಂಬ ಆದೇಶ ಸರ್ಕಾರ ಹೊರಡಿಸಿತ್ತು. ಒಂದು ಕಡೆ ಕೆಲಸಕ್ಕೆ ಕುತ್ತು ಬರುವಂಥ ಒಂದು ಟೆನ್ಷನ್ ಇತ್ತು ಅವರಿಗೆ. ಆ ಕಾರಣಕ್ಕೆ ಅವರು ಸವಾಲಾಗಿ ಸ್ವೀಕರಿಸಿ PUC ಎಕ್ಸಾಮನ್ನು ಬರೆದಿದ್ದಾರೆ. ಕೆಲಸ ಹೋದರೆ ಹೆಣ್ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅವರಿಗೆ ಆತಂಕ ಆಯಿತು. ಆ ಕಾರಣಕ್ಕೋಸ್ಕರ ಪರೀಕ್ಷೆ ಬರೆದು ಈಗ ಪಾಸ್ ಕೂಡ ಆಗಿದ್ದಾರೆ. ನನ್ನ ಹೆಸರು ತ್ರಿಷಾ. ನಾನು ವಿವೇಕಾನಂದ ಪುತ್ತೂರು ಕಾಲೇಜಲ್ಲಿ ಓದ್ತಿದ್ದೇನೆ. ನನಗೆ ಈ ಸಲ ಸೆಕೆಂಡ್ PUCಯಲ್ಲಿ 97.67% ಬಂದಿದೆ. 586 ಮಾರ್ಕ್ಸಲ್ಲಿ ನನಗೆ ಉತ್ತೀರ್ಣನಾಗಿದ್ದೇನೆ. ಖುಷಿ ಏನಂದರೆ ನನ್ನ ಅಮ್ಮ ಸಹ ಸೆಕೆಂಡ್ PUC ಎಕ್ಸಾಮ್ ನನ್ನೊಟ್ಟಿಗೆ ಬರೆದಿದ್ದಾರೆ. ಅದೇ ತುಂಬ ಖುಷಿ ಆಗ್ತಾ ಉಂಟು. ಅವರು ಸಹ 50% ತೆಗೆದು ಪಾಸಾಗಿದ್ದಾರೆ. ಅವರು ಆರ್ಟ್ಸ್ ವಿಭಾಗದಲ್ಲಿ ಬರೆದು ಪಾಸಾಗಿದ್ದಾರೆ. ನಾನು ವಾಣಿಜ್ಯ ವಿಭಾಗದಲ್ಲಿ ಬರೆದು ಪಾಸಾಗಿದ್ದೇನೆ. ನಾವು ಇಲ್ಲೇ ಮಾಣಿಮಜ್ಜಲ್ ನರಿಕೊಂಬು ಗ್ರಾಮದಲ್ಲಿ ವಾಸವಾಗಿದ್ದೇವೆ. ಹಾಗೆ 27 ವರ್ಷಗಳ ಬಳಿಕ ಸಹ ಅವರು ಬರೆದು ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಪಾಸಾಗಿದ್ದಾರೆ. ಸೆಕೆಂಡ್ PUC ಅವರೇ ಓದಿ, ಅಂದರೆ ರಾತ್ರಿ ಎಲ್ಲ ಓದಿ ಅವರೇ ಪಾಸ್ ಆಗಿದ್ದಾರೆ ಎಕ್ಸಾಮಲ್ಲಿ. SSLC ಎಕ್ಸಾಮ 27 ವರ್ಷಗಳ ಬಳಿಕ ಅವರು ಈಗ ಇದು ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದು. ನಾನು ತಾರಿಪಡ್ಪು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸುಮಾರು 12 ವರ್ಷದಿಂದ ಕಾರ್ಯನಿರ್ವಹಿಸಿದ್ದೇನೆ. ನಾನು 27 ವರ್ಷಗಳ ಬಳಿಕ PUC ಎಕ್ಸಾಮ್ ಕಟ್ಟಿ ಪಾಸಾಗಿದ್ದೇನೆ. ಅದೇ ಈ ವರ್ಷದಲ್ಲೇ ನನ್ನ ಮಗಳು ಕೂಡ PUC ಎಕ್ಸಾಮ್ ಬರೆದು ನಾವು ಇಬ್ಬರು ಒಟ್ಟಿಗೆ, ಅವಳು 98% ತೆಗೆದು ಪಾಸಾಗಿದ್ದಾಳೆ. PUC ಪರೀಕ್ಷೆ ಬರೀಲಿಕ್ಕೆ ನನ್ನ ಕುಟುಂಬದವರ ಸಪೋರ್ಟು ಹಾಗೂ ಮೇಡಮ್ನವರ ಸಪೋರ್ಟು ಹಾಗೂ ನನ್ನ ಕಾರ್ಯಕರ್ತೆ ಅವರೆಲ್ಲ ಸಪೋರ್ಟ್ ಇತ್ತು. ಮನೆಯವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ.